ಮನುಷ್ಯನಿಗೆ ಅಷ್ಟು ಫೀಲಿಂಗ್ಸ್ ಎಲ್ಲ ಒಮ್ಮೆ ಬರ್ತದೆ ಹೋಗ್ತದೆ ಆ ಥರ. ನಾಯಿ ಆ ಥರ ಅಲ್ಲ. ನೀವು ಎಷ್ಟು ಕೇರ್ ಮಾಡ್ತೀರಿ ಅಷ್ಟೇ ನಿಮ್ಮನ್ನು ತುಂಬ ಕೇರ್ ಮಾಡ್ತದೆ. ತುಂಬ ಅಂದರೆ ತುಂಬ ಕೇರ್ ಮಾಡ್ತದೆ. ನಾವು ಸ್ವಲ್ಪ ಪ್ರೀತಿ ಕೊಟ್ಟು ಸಹ ನಾಯಿ. ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮೂವಿಗೆ ಹೋಗ್ತಿದ್ದೇನೆ, ಚಾರ್ಲಿ ಮೂವಿಗೆ. ನೀವೆಲ್ಲ ನೋಡಿರ್ಬೋದು, ಈಗ ರಿಲೀಸ್ ಆಗಿದೆ ಅಷ್ಟೇ. ನಾನು ಸಹ ಹೋಗ್ತಿದ್ದೇನೆ ಚಾರ್ಲಿ ಮೂವಿಗೆ. ಚಾರ್ಲಿ ಮೂವಿ ಯಾವ ಥರ ಇದೆ ಅಂತ ನಾನು ಬಂದು ರಿವ್ಯೂಸ್ ಹೇಳ್ತೇನೆ, ಯಾವ ಥರ ಇದೆ ಅಂತ. ನಮ್ಮ ಮನೇಲಿ ಸಹ ಒಂದು ನಾಯಿ ಇದೆ, ಇದ್ರ ಹೆಸರು ರಾಕಿ ಅಂತ. ನನ್ನ ಫೇವ್ರೆಟ್ ಡಾಗ್. ತುಂಬ ಮುದ್ದಾಗಿ ಸಾಕಿದ್ದಂಥ ನಾಯಿ. ಅಂದರೆ ಸೆಕೆಂಡ್ ಟೈಮ್, ಅಂದರೆ ಒಂದು ನಾಯಿ ಡೆತ್ ಆಯಿತು. ಬಾಬು ಪೋಯಾ ಬೋಯ್, ಪಿಕ್ಚರ್ ಪೋಯಾ. ನಿಮಗೆ ನನ್ನ ಮನೆ ಹೋಮ್ ಟೂರ್ ಮಾಡಬೇಕಾ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ. ನಾವು ಕೆನರಾ ಮಾಲಿಗೆ ಹೋಗಿದ್ದು ಮೂವಿ ನೋಡಲಿಕ್ಕೆ. ಮಣಿಪಾಲದ ಕೆನರಾ ಮಾಲಿಗೆ ಹೋದದ್ದು. ಇದು ಭಾರತ್ ಸಿನಿಮಾಸ್ ಅಂತ ಅಲ್ಲಿ ಥಿಯೇಟರ್ ಇದೆ, ಅದಕ್ಕೆ ಹೋಗಿ ಮೂವಿ ನೋಡ್ಕೊಂಡು ಬರ್ತೇವೆ. ಮೂವಿ ನೋಡಿ ಯಾವ ಥರ ಇದೆ ಅಂತ ಮನೆಗೆ ಬಂದ ಮೇಲೆ ರಿವ್ಯೂಸ್ ಹೇಳ್ತೇನೆ. ಮೂವಿ ನೋಡಿ ಆದಮೇಲೆ ನಾವು ಫ್ರೆಂಡ್ಸ್ ಎಲ್ಲ ಒಟ್ಟಾಗಿ PPC ಹತ್ತಿರ ಇರೋ ಸ್ಮೈಲೋ ಅನ್ನೋ ರೆಸ್ಟೋರೆಂಟ್ಗೆ ಹೋದ್ವಿ. ಆ ರೆಸ್ಟೋರೆಂಟ್ ತುಂಬ ಚೆನ್ನಾಗಿತ್ತು, ಅಲ್ಲಿ ಫುಡ್ಡು ಸಹ ಚೆನ್ನಾಗಿತ್ತು. ಆದರೆ ನನಗೆ ಪಾಸ್ತಾ ಒಂದು ಇಷ್ಟ ಆಗಿಲ್ಲ. ಪಾಸ್ತಾ, ಸೇವ್ ಪುರಿ ಮತ್ತು ಪಿಜ್ಜಾ ಮತ್ತು ಪೆರಿ ಪೆರಿ ವಿತ್ ಮಯೋನೀಸ್ ಮತ್ತು ಐಸ್ ಕ್ರೀಮ್ ತಗೊಂಡ್ವಿ. ಮಾತ್ರ ಐಸ್ ಕ್ರೀಮ್ ತಗೊಂಡದ್ದು ಪರಿವಾರ ಇನ್ನೊಂದು ರೆಸ್ಟೋರೆಂಟ್. ಅದು ಕ್ಲಿಪ್ಪಿಂಗ್ ಹಾಕಲಿಲ್ಲ ನಾನು, ಐಸ್ ಕ್ರೀಮ್ ಕ್ಲಿಪ್ಪಿಂಗ್ ಮಾತ್ರ ಹಾಕಿದ್ದೇನೆ. ಐಸ್ ಕ್ರೀಮ್ ತುಂಬ ಚೆನ್ನಾಗಿತ್ತು. ನಂದು ವಾಯ್ಸ್ ಸ್ವಲ್ಪ ಚೇಂಜ್ ಆಗಿದೆ, ಅಂದರೆ ವಾಯ್ಸ್ ಹೋಗಿದೆ. ಮೂವಿ ನೋಡಿ ಬಂದು, ಅಂದರೆ ಮಳೆಗೆ ಐಸ್ ಕ್ರೀಮ್ ತಿಂದರೆ ಯಾವ ಥರ ವಾಯ್ಸ್ ಹೋಗುತ್ತೆ ಅಂತ ನಿಮಗೂ ಗೊತ್ತು, ನನಗೂ ಗೊತ್ತು. ಆದರೂ ತಿಂದಿದ್ದೇವೆ ನಾವು. ಈಗ ವಾಯ್ಸ್ ಹೋಗಿದೆ. ಆದರೂ ಸಹ 1 ವಾರ ಆಯಿತು ಮೂವಿ ನೋಡಿ ಬಂದು. ಅಂದರೆ ರಿಲೀಸ್ ಆಗಿದ್ದು ಜೂನ್ 10ಗೆ, ನಾವು 12ಗೆ ಹೋಗಿದ್ವಿ. ನಮ್ಮ ಮನೆಯಲ್ಲಿ ನಾಯಿ ಇದ್ದರೆ ನಾಯಿ ಹತ್ರ ಹೊರಗಡೆ ಹೋಗುವಾಗ ಮತ್ತು ಮನೆಗೆ ಒಳಗಡೆ ಬರುವಾಗ ಸಹ ನಾಯಿ ಹತ್ರ ಮಾತಾಡಿ ಹೋಗ್ತೀರಾ ಅಂತ ಹೇಳಿ ನಾನು ತುಂಬ ಮಾತಾಡಿ ಹೋಗೋದು ನಾಯಿ ಹತ್ರ. ಅಂದರೆ ಅವನು ಸಹ ಕಾಯ್ತಾ ಇರ್ತಾನೆ ನಾಯಿ ಯಾವಾಗ ಬರ್ತಾಳೆ ಅಂತ. ನಾನು ಮಾತಾಡಿ ಹೋಗೋದು. ಮೂವಿ ನೋಡಲಿಕ್ಕೆ ತುಂಬ ಚೆನ್ನಾಗಿತ್ತು. ಫಸ್ಟ್ ಪಾರ್ಟ್ ತುಂಬ ಚೆನ್ನಾಗಿತ್ತು, ಕಾಮಿಡಿ ಆಗಿತ್ತು. ಸೆಕೆಂಡ್ ಪಾರ್ಟ್ ತುಂಬ ಸ್ಯಾಡ್, ಅಂದರೆ ಹೇಳಲಿಕ್ಕಾಗೋದಿಲ್ಲ, ನೀವೇ ನೋಡಿ. ತುಂಬ ಚೆನ್ನಾಗಿದೆ. ಫಸ್ಟ್ ಪಾರ್ಟ್ ತುಂಬ ಕಾಮಿಡಿಯಾಗಿ ತೋರಿಸಿದ್ದಾರೆ ರಾಜ್ ಬಿ ಶೆಟ್ಟಿ ಅವರು. ಸೆಕೆಂಡ್ ಪಾರ್ಟ್ ತುಂಬ ಸ್ಯಾಡ್, ಅಂದರೆ ರಕ್ಷಿತ್ ಶೆಟ್ಟಿ ಅವರು ಫಸ್ಟ್ ಪಾರ್ಟಲ್ಲಿ ತುಂಬ ಸೀರಿಯಸ್ ಆಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿತ್ತು. ಸೆಕೆಂಡ್ ಪಾರ್ಟ್ ತುಂಬ ಸ್ಯಾಡ್ ಇದೆ ನೋಡಿ. ಎಷ್ಟು ಕೆಲವರೆಲ್ಲ ಕೂಗ್ತಾರೆ, ಅಂದರೆ ನಾಯಿ ಇಷ್ಟಪಡೋರು ಕೂಗ್ತಾರೆ. ಆಲ್ಮೋಸ್ಟ್ ಬೇಜಾರಾಗ್ತದೆ. ನಾಯಿನೇ ಇಷ್ಟ ಇಲ್ಲದವರಿಗೆ ಇದು ಮೂವಿ ಇಷ್ಟ ಆಗಲಿಕ್ಕಿಲ್ಲ. ಅಂದರೆ ನಾಯಿ ಇಷ್ಟ ಇಲ್ಲದವ್ರು ಸಹ ಇಷ್ಟಪಡ್ಬೋದು, ಆ ಥರ ಇದೆ. ತುಂಬ ಚೆನ್ನಾಗಿದೆ. ನನಗೆ ನಾಯಿ ಅಂದರೆ ತುಂಬ ಇಷ್ಟ. ನಿಮಗೆ ಇಷ್ಟವಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ನಾಯಿ ಅಂದರೆ ಮನುಷ್ಯನಿಗಿಂತ ನಾಯಿ ಬೆಟರ್. ಅಂದರೆ ಮನುಷ್ಯನಿಗೆ ಅಷ್ಟು ಫೀಲಿಂಗ್ಸ್ ಎಲ್ಲ ಒಮ್ಮೆ ಬರ್ತದೆ ಹೋಗ್ತದೆ, ಆ ಥರ. ನಾಯಿ ಆ ಥರ ಅಲ್ಲ. ನೀವು ಎಷ್ಟು ಕೇರ್ ಮಾಡ್ತೀರಿ ಅಷ್ಟೇ ನಿಮ್ಮನ್ನು ತುಂಬ ಕೇರ್ ಮಾಡ್ತದೆ. ತುಂಬ ಅಂದರೆ ತುಂಬ ಕೇರ್ ಮಾಡ್ತದೆ. ನಾವು ಸ್ವಲ್ಪ ಪ್ರೀತಿ ಕೊಟ್ಟು ಸಹ ನಾಯಿ ತುಂಬ ಪ್ರೀತಿ ಕೊಡ್ತದೆ, ಆ ಥರ. ನಮ್ಮ ಮನೇಲಿ ಒಂದು ನಾಯಿ ಇದೆ, ನಿಮಗೆ ತೋರಿಸಿದ್ದೀನಲ್ಲ. ನನಗೂ ಸಹ ಅಷ್ಟೇ. ನಾನು ಫಸ್ಟಿಗೆ ನಮ್ಮ ಮನೆಯಲ್ಲಿ ಕಾಟ್ ನಾಯಿ ಅಂತ ಹೇಳ್ತಾರೆ, ತುಳುವಲ್ಲಿ ನಾಯಿ ಅಂತ ಹೇಳ್ತಾರೆ, ಕನ್ನಡದಲ್ಲಿ ಸಹ ಹಾಗೆ ಹೇಳ್ತಾರೆ ಅಂತ. ಬೀದಿ ನಾಯಿ ಅಂತ, ಆ ಥರ ನಾಯಿನ ಸಾಕಿದ್ದೆ ನಾನು. ಅದು ಸಹ ತುಂಬ ಚೆನ್ನಾಗಿತ್ತು, ಒಳ್ಳೆದಿತ್ತು. ಅಂದರೆ ಚಿಕ್ಕದಿರುವಾಗ ಸಾಕಿದ್ದು ನಾಯಿ. ಈಗ ಅಂದರೆ ರೀಸೆಂಟಾಗಿ ಒಂದು 17 ಇಯರ್ ಆದಮೇಲೆ ಅದು ನಾಯಿ ಡೆತ್ ಆದದ್ದು. ಅಂದರೆ ಅದು 17 ಇಯರ್ ಆದಮೇಲೆ, ಅಂದರೆ ನಾಯಿ ಆಬ್ವಿಯಸ್ಲಿ ಸಾಯ್ತದೆ, ಎಂತ ಸಹ ಮಾಡಲಿಕ್ಕಾಗೋದಿಲ್ಲ. ಅದಕ್ಕೆ ಏಜ್ ಇರೋದೇ 17 ಇಯರ್ ಓಲ್ಡ್ ತನಕ ಇರೋದು ನಾಯಿ. ಇದು 16 ಅನಿಸುತ್ತೆ. ಇದು ನಮ್ಮ ನಾಯಿಗೆ ಒಂದು 17 ಇಯರ್ ಇತ್ತು ನನ್ನ ಜೊತೆ. ಮತ್ತು ಅದಕ್ಕೆ ಏಜ್ ಆಯಿತು, ಅದು ಸತ್ತಾಯಿತು. ಅದಕ್ಕೆ ಏಜ್ ಆದಮೇಲೆ ಎಂತ ಸತ್ರು ಬೇಜಾರಾಗಲಿಕ್ಕಿಲ್ಲ ಅಷ್ಟು. ಆದರೆ
ನನಗೆ ಇದು ನಾಯಿ ಜರ್ಮನ್ ಶೆಫರ್ಡ್ ನಾಯಿಯನ್ನು ನೋಡುವಾಗ ಸಹ ನಮ್ಮದು ರಾಕ್ ಇದೆಯಲ್ಲ, ಅದನ್ನು ನೋಡುವಾಗ ಸಹ ಅಷ್ಟೇ ಫೀಲ್ ಆಗ್ತದೆ. ತುಂಬ ಚೆನ್ನಾಗಿದೆ. ಇದು ನಾಯಿ ಸಹ ಅಷ್ಟೇ, ನೋಡಲಿಕ್ಕೆ ಸೇಮ್ ಆ ನಾಯಿ ಥರವೇ ಇದೆ. ಅಂದರೆ ಕ್ಯಾರೆಕ್ಟರ್ ವೈಸ್ ಎಲ್ಲ ಸೇಮ್. ತುಂಬ ಚೆನ್ನಾಗಿದೆ ಮೂವಿ. ನೀವು ಸಹ ಹೋಗಿ ನೋಡಿ. ಮತ್ತು ನೀವು ಸಹ ನಾಯಿಯನ್ನು ಒಂದು ಸಾಕಿ, ಚಿಕ್ಕ ನಾಯಿಯನ್ನು ಸಾಕಿ, ತುಂಬ ಚೆನ್ನಾಗಿರುತ್ತೆ. ನನಗೆ ನಾಯಿಯನ್ನು ತುಂಬ ಇಷ್ಟ. ಅಂದರೆ ನಾಯಿಯನ್ನು ಅಷ್ಟು ಲೈಕ್ ಮಾಡ್ತೇನೆ. ಬೆಕ್ಕಿಗಿಂತ ನಮ್ಮ ಮನಸ್ಸ ಬೆಕ್ಕಿದೆ, ಬೆಕ್ಕಿತ್ತು ಇಲ್ಲಿ, ಎಲ್ಲ ಓಡಿ ಹೋಯಿತು, ಎಲ್ಲ ಕೆಳಗೆ ಹಾಕಿ ಹೋಗಿದೆ. ಬೆಕ್ಕು ಸಹ ಇಷ್ಟ, ಆದರೆ ಬೆಕ್ಕಿಗಿಂತ ಜಾಸ್ತಿ ಇಷ್ಟ ನಾಯಿ. ನಾಯಿ ತುಂಬ ಕೇರ್ ಮಾಡ್ತದೆ ನಮ್ಮನ್ನು. ನಾನು ರಿಯಲ್ ಆಗಿ ಫೀಲ್ ಮಾಡಿದ್ದೇನೆ ನಾಯಿ ಯಾವ ಥರ ಇರ್ತದೆ. ನಾವು ಲೈಕ್ ಮಾಡಿದರೆ ನಮಗಿಂತ 10 ಪಟ್ಟು ನಾಯಿ ತುಂಬ ಲೈಕ್ ಮಾಡ್ತದೆ. ನೀವು ಸಹ ಮನೇಲಿ ನಾಯಿ ಸಾಕಿ. ಇದು ಚಾರ್ಲಿ ಮೂವಿ ನೋಡಿ, ತುಂಬ ಚೆನ್ನಾಗಿದೆ. ಇನ್ನೊಂದು ಸತಿ ನೋಡುವ ಅಂತ ನನಗೆ ಆಗ್ತುಂಟು. ನಾನು ಇನ್ನೊಂದು ಸತಿ ಥಿಯೇಟರ್ ಹೋಗಿ ಸಹ ನೋಡ್ಬೋದು, ಅಥವಾ ಊಟಲ್ಲಿ ಯಾವುದ್ರಲ್ಲಿ ಆದರೂ ನೋಡ್ಬೋದು. ಅಂದರೆ ಒಮ್ಮೆ ನೋಡಿ ಬಂದೆ ಅಲ್ಲ, ನೆಕ್ಸ್ಟ್ ಮೂವಿ ರಿಲೀಸ್ ಆದಮೇಲೆ ಅಂದರೆ ಮೊಬೈಲಲ್ಲಿ ಬಂದಿರಲಿ ನೋಡಬೇಕು. ಪುನೊಮ್ಮೆ ಹೋಗುವ ಚಾನ್ಸ್ ಸಿಕ್ಕಿದೆ ಹೋಗೋದು. ಚಾರ್ಲಿ ಮೂವಿ ನೋಡಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಸಹ ಮಾಡಿ, ಸಬ್ಸ್ಕ್ರೈಬ್ ಸಹ ಮಾಡಿ. ಕಮೆಂಟ್ ಅಂದರೆ ಯಾವ ಥರ ಇತ್ತು, ನೀವು ನೋಡಿದ್ದ ಚಾರ್ಲಿ ಮೂವಿ ನಿಮಗೆ ಇಷ್ಟ ಆಯಿತಾ ಅಂತ ಹೇಳಿ. ಆದಷ್ಟು ಬೇಗ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿ ತನಕ ನೀವು ಖುಷಿಯಾಗಿರಿ. ಟಾಟಾ, ಬಾಯ್ ಬಾಯ್. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಮೂವಿ ಹೋಗ್ತಿದ್ದೇನೆ. ಯಾವ ಮೂವಿ ಅಂದರೆ ಚಾರ್ಲಿ ಮೂವಿ, ಚಾರ್ಲಿ 777 ಮೂವಿ ನೋಡಿ ನಾನು ರಿವ್ಯೂಸ್ ಹೇಳ್ತೇನೆ. ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮೂವಿಗೆ ಹೋಗ್ತಿದ್ದೇನೆ, ಚಾರ್ಲಿ ಮೂವಿಗೆ. ಯಾವ ಥರ ಉಂಟು ಅಂತ ನೋಡಿ ನಿಮಗೆ ರಿವ್ಯೂಸ್ ಹೇಳ್ತೇನೆ, ಯಾವ ಥರ ಉಂಟು ಅಂತ. ನೀವು ಸಹ ನೋಡಿ ಚಾರ್ಲಿ ಮೂವಿ, ತುಂಬ ಚೆನ್ನಾಗಿರ್ಬೋದು. ನಾನು ಹೋಗಿ ನೋಡಿ ಬರ್ತೇನೆ.